കരുത്തുമായി സമരഭൂവിൽ ധീരരായി നമ്മളൊത്തു നീങ്ങിടും. കോൺഗ്രസാണു ഭാരതത്തിൽ മധ്യകോടി നെഞ്ചിലേറ്റി ചോര നൽകി ജീവനേകി കാത്തുവെച്ച സാന്ത്വനം. വാനിലുയരെ കൊടിയുയർത്തി സത്യത്തിൻ കരുത്തുമായി സമരഭൂവിൽ ധീരരായി നമ്മളൊത്തു നീങ്ങിടും. രാജ്കട്ടിൽ ബാപ്പുജി, നീർഭൂവിൽ രാജീവും, ശക്തിതലിൽ നിറയും ധീര രക്തസാക്ഷികൾ. രാജ്കട്ടിൽ ബാപ്പുജി, നീർഭൂവിൽ രാജീവും, ശക്തിസ്ഥലിൽ നിറയും ധീര രക്തസാക്ഷികൾ. നിണമണിഞ്ഞ വഴികളിൽ ഞങ്ങളുണ്ടു പിന്മുറ, നിങ്ങൾ തങ്കിനാക്കളല്ല ഞങ്ങൾ സഫലമാക്കിടാം. നിണമണിഞ്ഞ വഴികളിൽ ഞങ്ങളുണ്ടു പിന്മുറ, നിങ്ങൾ തങ്കിനാക്കളെല്ലാം ഞങ്ങൾ സഫലമാക്കിടാം. കോൺഗ്രസാണു ഭാരതത്തിൻ മധ്യകോടി നെഞ്ചിലേറ്റി ചോര നൽകി ജീവനേകി കാത്തുവെച്ച സാന്ത്വനം. വാനിലുയരെ കൊടിയുയർത്തി സത്യത്തിൻ കരുത്തുമായി സമരഭൂവിൽ ധീരരായി നമ്മളൊത്തു നീങ്ങിടും. കോൺഗ്രസാണു ഭാരതത്തിൽ മധ്യകോടി നെഞ്ചിലേറ്റി ചോര നൽകി ജീവനേകി കാത്തുവെച്ച സാന്ത്വനം. വാനിലുയരെ കൊടിയുയർത്തി സത്യത്തിൻ കരുത്തുമായി സമരഭൂവിൽ ധീരരായി നമ്മളൊത്തു നീങ്ങിടും. സഹന സമരവീഥികൾ, സുധീരമായ ചുവടുകൾ, ശിരസുയർത്തി രാഹുൽ ജി വിജയ വഴികൾ തേടവേ. സഹന സമരവീഥികൾ, സുധീരമായ ചുവടുകൾ, ശിരസുയർത്തി രാഹുൽ ജി വിജയ വഴികൾ തേടവേ. കാത്തുവെച്ച പൈതൃകം മതേതരത്വ സംസ്കൃതി, കൃഷ്ണമണികൾ പോലെ ഞങ്ങൾ ഹൃത്തടത്തിലെറ്റിടാം. കാത്തുവെച്ച പൈതൃകം മതേതരത്വ സംസ്കൃതി, കൃഷ്ണമണികൾ പോലെ ഞങ്ങൾ ഹൃത്തടത്തിലെറ്റിടാം. കോൺഗ്രസാണു ഭാരതത്തിൻ മധ്യകോടി നെഞ്ചിലേറ്റി ചോര നൽകി ജീവനേകി കാത്തുവെച്ച സാന്ത്വനം. ಆರ್ಜಿ ನಗರ ಪ್ರದೇಶದಲ್ಲಿ ನಮ್ಮ ಯುವಕರ ಒಂದು ಅಭಿಲಾಷೆ ಇತ್ತು, ಇಲ್ಲಿ ಒಂದು ಸುಸಜ್ಜಿತವಾದ ಬಸ್ಸು ತಂಗುದಾಣವನ್ನು ನಿರ್ಮಾಣ ಮಾಡಬೇಕಂತ. ಅದರ ಕಾಲವು ಇವತ್ತು ಕೂಡಿ ಬಂದಿದೆ ಅಂತ ಹೇಳ್ಬೋದು. ಇದಕ್ಕೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿಯೂ ಹಲವಾರು ದಾನಿಗಳು ನಮಗೆ ಇದಕ್ಕೆ ನೆರವನ್ನು ನೀಡಿದವರಿದ್ದಾರೆ. 2 ವರ್ಷಗಳಿಗೆ ಮೊದಲು ಹರೇಕಳದ ಯೂತ್ ಕಾಂಗ್ರೆಸ್ನ ಒಂದು ಅರ್ಜಿಯು ಪಂಚಾಯತ್ಗೆ ಬಂದಿತ್ತು. ಯಾಕೆಂದ್ರೆ ಹರೇಕಳದ ಆರ್ಜಿ ನಗರ ಕೊಜಪಾಡಿ ಬಣ್ಣಬಲಿ ಒಂದು ಬಸ್ಸು ತಂಗುದಾಣ ನಿರ್ಮಾಣ ಮಾಡಲಿಕ್ಕೆ ನಾವು ಪಂಚಾಯತ್ನಿಂದ NOC ಕೊಡಬೇಕಂತ ಒಂದು ಅರ್ಜಿ ಬಂದ ಸಂದರ್ಭದಲ್ಲಿ ನಮ್ಮ ಎಲ್ಲ ಸದಸ್ಯರ ಒಪ್ಪಿಗೆಯಂತೆ ನಾವು 3 ಕಡೆ ಕೂಡ ಬಸ್ಸು ತಂಗುದಾಣ ನಿರ್ಮಾಣ ಮಾಡಲಿಕ್ಕೆ ಇವರಿಗೆ ನಾವು ನಿರೀಕ್ಷೇಪಣ ಪತ್ರವನ್ನು ನಾವು ಕೊಟ್ಟಿದ್ವಿ. ಅದರಂತೆ ಮೊದಲ ಹೆಜ್ಜೆಯಿಂದ ಅವರು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದಕ್ಕೆ ನಾನು ಮೊದಲನೇಯಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮಗೆ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತ ಸೈಯದ್ ಶರಫುದ್ದೀನ್ ತಂಗಲ್ ರಿಫಾಯು ಜುಮಾ ಮಸೀದಿ ಇದರ ಖತೀಬರು, ನಮಗೆ ಮಾರ್ಗದರ್ಶಕರು 8 ವರ್ಷಗಳ ಕಾಲ ಈ ಒಂದು ಹರೇಕಳ ಈ ಒಂದು ಪ್ರದೇಶದಲ್ಲಿ ನಮಗೆ ಎಲ್ಲಾ ರೀತಿಯ ಮಾರ್ಗದರ್ಶನವನ್ನು ನೀಡುತ್ತಾ ಪ್ರತಿಯೊಬ್ಬರಿಗೂ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬಂದಿರುವಂತಹ ಸೈಯದ್ ಶರಫುದ್ದೀನ್ ತಂಗಲ್ ರವರು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಹರೇಕಳ ಯುವ ಕಾಂಗ್ರೆಸ್ನ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಇದರ ಅಧ್ಯಕ್ಷರಾದಂತಹ ಸದಾಶಿವ ಉಳ್ಳಾಲ್ ರವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯಲ್ಲಿ ನಾವು ನೋಡುವುದು ಬಹಳ ವಿರಳ. ನಮ್ಮ ಹರೇಕಳ ಗ್ರಾಮದಲ್ಲಿ ಇವರು ಹತ್ತಿದ ಮೊದಲ ವೇದಿಕೆ ಅಂತ ಹೇಳ್ಬೋದು ಡಾಕ್ಟರ್ ಇಫ್ತಿಕಾರ್ ಅಲಿ. ಯಾಕೆಂದ್ರೆ ತೆರೆಮರೆ ಹಿಂದೆ ಕೆಲಸ ನಿರ್ವಹಿಸುವಂತಹ ಒಬ್ಬ ವ್ಯಕ್ತಿ.
ವಿದೇಶದಲ್ಲಿದ್ದಾಗ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು, ನಮ್ಮ ಯುವಕರ ನಿರಂತರ ಒತ್ತಡ ಇದೆ, ನೀವು ಬಂದಾಗ ಅವರಿಗೆ ಸ್ಫೂರ್ತಿಯು ಜಾಸ್ತಿ ಆಗ್ತದೆ ಅಂತ ಹೇಳಿದಾಗ ಸಮಯಕ್ಕೆ ಸರಿಯಾಗಿ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇದರ ಸೆನೆಟ್ ಮೆಂಬರ್ ಆದಂತಹ ಡಾಕ್ಟರ್ ಇಫ್ತಿಖಾರ್ ಅಲಿ ಫರೀದ್ ರವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಇವರನ್ನು ಕೂಡ ನಾನು ಯೂತ್ ಕಾಂಗ್ರೆಸ್ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಈ ಒಂದು ಬಸ್ಸು ತಂಗುದಾಣದ ಇದರ ನಿರ್ಮಾಣದ ರೂವಾರಿ ಅಂತ ಹೇಳ್ಬೋದು. ಹರೇಕಳ ಯುವ ಕಾಂಗ್ರೆಸ್ ಇದರ ಅಧ್ಯಕ್ಷರಾದ ನಂತರ ನಿರಂತರವಾಗಿ ಸಮಾಜಮುಖಿ ಕೆಲಸವನ್ನು ಹಮ್ಮಿಕೊಂಡಂತಹ ಮುನೀರ್ ಆಲಾಡ್ಕರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಾರ್ಗದರ್ಶಕರು, ಈ ಒಂದು ಭಾಗದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ನಮ್ಮ ಎಲ್ಲ ಹರೇಕಳ ಗ್ರಾಮದ ಅಭಿವೃದ್ಧಿಗೆ ತನ್ನನ್ನೇ ತಾನು ತೊಡಗಿಸಿದಂತ ಮುಸ್ತಫಾ ಮಲಾರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಇದರ ಉಪಾಧ್ಯಕ್ಷರಾದಂತಹ ದಿನೇಶ್ ರೈ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಿಫಾಯಿಯ ಜುಮಾ ಮಸೀದಿ ಇದರ ಅಧ್ಯಕ್ಷರಾದಂತಹ ಶಾಹುಲ್ ಹಮೀದ್ ರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹರೇಕಳ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ವಾರ್ಡ್ನ ಸದಸ್ಯರು ಈ ಒಂದು ಯುವಕರಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಈ ಒಂದು ಬಸ್ಸು ತಂಗುದಾಣ ರಚನೆಯಲ್ಲಿ ನಮ್ಮ ಯುವಕರೊಟ್ಟಿಗೆ ರಾತ್ರಿ ಹಗಲು ಕೆಲಸ ಅವರಿಗೆ ಪ್ರೋತ್ಸಾಹ ನೀಡಿದಂತ ಅಬ್ದುಲ್ ಸತ್ತಾರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹರೇಕಳ ಗ್ರಾಮದ ಮಾಜಿ ಅಧ್ಯಕ್ಷರು ನಮ್ಮ ಮಾರ್ಗದರ್ಶಕರಾದಂತಹ ಎಚ್ ಶಾಲಿವರವರು ಕೂಡ ಇದ್ದಾರೆ ವೇದಿಕೆಯಲ್ಲಿ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷರಾದಂತಹ ಪುರುಷೋತ್ತಮ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಹರೇಕಳದ ಉಸ್ತುವಾರಿಯಾದಂತಹ ಎ.ಕೆ. ರಹಮಾನ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಚ್ಯುತ ಗಟ್ಟಿರವರಿದ್ದಾರೆ. ಹರೇಕಳ ಗ್ರಾಮದ ಉಸ್ತುವಾರಿಯಾದಂತಹ ಅಚ್ಯುತ ಗಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕ್ ಯುವ ಕಾಂಗ್ರೆಸ್ ಇದರ ಪ್ರಧಾನ ಕಾರ್ಯದರ್ಶಿಯಾದಂತಹ ತನ್ಸೀಲ್ ರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಇದರ ಕಾರ್ಯದರ್ಶಿಯಾದಂತಹ ಮನ್ಸೂರ್ ಉಳ್ಳಾಲ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕ್ ಯುವ ಕಾಂಗ್ರೆಸ್ ಇದರ ಕಾರ್ಯದರ್ಶಿಯಾದಂತಹ ಶಾಹಿದ್ ಶಫೀಕ್ ರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮ ಈ ಬಸ್ಸು ತಂಗುದಾಣಕ್ಕೂ ನೆರವನ್ನು ನೀಡಿದಂತಹ ಜಕರಿಯಾ ಮಲಾರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಪ್ರದೇಶದಲ್ಲಿ ಬಸ್ಸು ತಂಗುದಾಣ ನಿರ್ಮಾಣ ಮಾಡಲಿಕ್ಕೆ 2.5 ತಿಂಗಳಿಂದ ನಿರಂತರವಾಗಿ ಈ ಒಂದು ಯೂತ್ ಕಾಂಗ್ರೆಸ್ನ ಕಾರ್ಯದರ್ಶಿಯಾದಂತಹ ಹಸೈನಾರ್ ಅವರು, ಕೋಶಾಧಿಕಾರಿಯಾದಂತಹ ರಿಯಾಜ್ ರವರು, ಅದೇ ರೀತಿ ಈ ವಾರ್ಡ್ನ ಅಧ್ಯಕ್ಷರಾದಂತಹ ಅನ್ವರ್ ರವರು, ಉಳ್ಳಾಲ ಇದರ ನಮ್ಮ ಹರೇಕಳದ ಉಸ್ತುವಾರಿಯಾದಂತಹ ಅಬ್ದುಲ್ ರಹಮಾನ್ ರವರು, ಉಪಾಧ್ಯಕ್ಷರಾದಂತಹ ಮೊಹಮ್ಮದ್ ಅಶ್ರಫ್ ರವರು, ಅದೇ ರೀತಿ ಎಲ್ಲ ಪದಾಧಿಕಾರಿಗಳು, ಎಲ್ಲ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು, ಈ ಸ್ಥಳೀಯ ಪ್ರದೇಶದ ವಾಜಿಯವರು, ಈ ನಮ್ಗೆ ಇದಕ್ಕೆ ಬೇಕಾದಂತ ಇಲ್ಲಿ ಎಲೆಕ್ಟ್ರಿಕಲ್ಗೆ ಬೇಕಾದಂತ ಎಲ್ಲ ಎಲೆಕ್ಟ್ರಿಕಲ್, ಅದೇ ರೀತಿ ಇದರ ಗೇಟ್ ನಿರ್ಮಾಣ ಎಲ್ಲಕ್ಕೂ ಸಂಪೂರ್ಣ ಸಹಕಾರ ನೀಡಿದಂತಹ ವಾಜಿಯವರಿದ್ದಾರೆ. ಇಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ನಮ್ಮ ಎಲ್ಲ ಗ್ರಾಮಸ್ಥರಿದ್ದಾರೆ. ಎಲ್ರಿಗೂ ಕೂಡ ನಾನು ಯುವ ಕಾಂಗ್ರೆಸ್ನ ಪರವಾಗಿ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಉಳ್ಳಾಲ ಬ್ಲಾಕ್ ಇದರಲ್ಲಿ ಹರೇಕಳ ಯುವ ಕಾಂಗ್ರೆಸ್ ಅಂದ್ರೆ ಕೊನೆಯದಾಗಿ ನಾವು ಪದಾಧಿಕಾರಿಗಳನ್ನು ರಚನೆ ಮಾಡಿ ಈಗ ಉಳ್ಳಾಲ ಬ್ಲಾಕ್ ನಲ್ಲಿ ಒಂದು ಬಲಿಷ್ಠವಾದ ತಂಡ ಇದ್ರೆ ನಮ್ಮ ಹರೇಕಳದ ಯುವ ಕಾಂಗ್ರೆಸ್ ತಂಡ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು ಈ ಒಂದು ಬಸ್ಸು ತಂಗುದಾಣ ಅಲ್ಲ, ಹಲವಾರು ಕಾರ್ಯಕ್ರಮಗಳು, ಅಲ್ಲಿ ರಸ್ತೆ ದುರಸ್ತಿ ಇರ್ಬೋದು, ಬೇರೆ ಬೇರೆ ಒಂದು ಮನೆಯಲ್ಲಿ ಬೇಕಾದಂತ ಕೆಲಸ ಕಾರ್ಯಗಳಾಗಿರ್ಬೋದು, ಶ್ರಮದಾನ, ಹಲವಾರು ಶ್ರಮದಾನ, ಇಲ್ಲಿ ಪೊದೆ ಕಡಿಯುವುದು, ರಸ್ತೆಗೆ ಇದು ಹುಲ್ಲು ಬಂದ
ಸಂದರ್ಭದಲ್ಲಿ ಅದಕ್ಕೂ ಕೂಡ ಬೇಕಾದಂತಹ ಇದು ಆಲಡ್ಕ ಪ್ರದೇಶದಲ್ಲಿ ನಡೆಯುವಂತ ದಾರಿಗಳ ನಿರ್ಮಾಣ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇತ್ತಿಕರ್ ಸರ್ನ ಗಮನಕ್ಕೆ ತರುವುದೇನೆಂದ್ರೆ, ಯುವಕರು ನಮ್ಮ ಆಸ್ತಿ. ಇವರು ಮುಂದಿನ ದಿನಗಳಲ್ಲಿ ನೀವು ಈ ನಮ್ಮ ಬ್ಲಾಕ್ನ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಪದಾಧಿಕಾರಿಗೆ ನಾವು ಈ ಯುವಕರನ್ನು ಈ ಸಂದರ್ಭದಲ್ಲಿ ದುಡಿಯುವುದಕ್ಕಲ್ಲ, ಚುನಾವಣಾ ರಂಗಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಇವರ ಪ್ರವೇಶ ಮಾಡಲಿಕ್ಕೆ ಇವರಿಗೆ ಬೇಕಾದಂತ ಹಕ್ಕನ್ನು ನಾವು ಈ ಬ್ಲಾಕ್ ನಲ್ಲಿ ಇದು ಮಾಡಬೇಕು. ಯಾಕೆಂದ್ರೆ ನೀವು ನೋಡಿರ್ಬೋದು, ಕೆಲವು ಪ್ರದೇಶಗಳಲ್ಲಿ 5 ಸಲ 6 ಸಲ ಪಂಚಾಯತ್ ಸದಸ್ಯರು ಆಯ್ಕೆಯಾಗಿ ಬರ್ತಾರೆ. ಅವರ ಹಿಂದಿನಲ್ಲಿ ಇರುವಂತಹ ಇಂಥ ಯುವಕರು, ಇಂಥ ನಾಯಕರು ಇದು ತೆರೆಮರೆಯಲ್ಲಿ ಉಳಿಯುತ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಉಳಿಬೇಕಾದ್ರೆ ಇಂಥ ಯುವಕರನ್ನು ನಾವು ಕೂಡ ಮುಂದಿನ ಸಾಲಿಗೆ ತರುವುದು ನಮ್ಮ ಕರ್ತವ್ಯ ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಕೂಡ ಯುವಕರು ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ತಾರೆ. ತಮ್ಮೆಲ್ಲರ ಸಹಾಯ ಸಹಕಾರ ಬೇಕಂತ ಹೇಳುತ್ತಾ ಪ್ರಸ್ತಾವನೆಯಾಗಿ ನಮ್ಮ ಮುಸ್ತಫರ್ ಅವರು 2 ಮಾತು ಹೇಳಬೇಕಂತ ನಾನು ಈ ಸಂದರ್ಭದಲ್ಲಿ ತಮ್ಮನ್ನು ಕೇಳಿಕೊಳ್ತಾ ಇದ್ದೆ. ಹರೇಕಳ ಗ್ರಾಮ ಯುವ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಈ ದಿನ ಸೈಯದ್ ಸರಫುದ್ದೀನ್ ತಂಗಲ್ರವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಂತ ಈ ಬಸು ತಂಗುದಾಣದ ಈ ಉದ್ಘಾಟನೆಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಬಹುಮಾನ್ಯರಾದ ಸೈಯದ್ ಸರಫುದ್ದೀನ್ ತಂಗಲ್ರವರೇ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಗೆಲ್ರಿಗೂ ಮಾರ್ಗದರ್ಶಕರಾದಂತಹ ಸದಾಶಿವ ಉಳ್ಳಾಲ್ರವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಸೆನೆಟ್ ಸದಸ್ಯರು, ಆತ್ಮೀಯರಾದಂಥ UT ಇಫ್ತಿಕರ್ ಅಲಿಯವರೇ, ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರು, ಆತ್ಮೀಯ ಮಿತ್ರರಾದಂಥ ದಿನೇಶ್ ರೈ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂತ ಹಿರಿಯ ಕಾಂಗ್ರೆಸ್, ಯುವ ಕಾಂಗ್ರೆಸ್ನ ಬೇರೆ ಬೇರೆ ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣ್ಯರೇ, ವಿಶೇಷವಾಗಿ ಈ ಒಂದು ಬಸ್ಸು ತಂಗುದಾಣದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷರಾದಂಥ ಮುನೀರ್ ಅವರೇ, ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳೇ, ಸರ್ವ ಸದಸ್ಯರೇ, ಹರೇಕಳ ಗ್ರಾಮದಲ್ಲಿ ಸರ್ಕಾರದ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ನಡೆದದ್ದು ನಮ್ಗೆಲ್ರಿಗೂ ಗೊತ್ತಿದೆ. ವಿಶೇಷವಾಗಿ ಪ್ರಸ್ತುತ ಈ ಭಾಗದಲ್ಲಿ ಶಾಸಕರಾಗಿದ್ದುಕೊಂಡು ಕರ್ನಾಟಕ ವಿಧಾನಸಭೆಯ ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಒಂದಾದಂತ ಸ್ಪೀಕರ್ ಸ್ಥಾನವನ್ನು ಅಲಂಕರಿಸಿದಂತ ಸನ್ಮಾನ್ಯ UT ಖಾದರ್ ಅವರು, ಅವರ ತಂದೆ ಶಾಸಕರ UT ಫರೀದ್ ರವರು ಶಾಸಕರಾಗಿದ್ದ ಕಾಲದಿಂದಲೂ ಪ್ರಸ್ತುತ ಅವರು 5 ಬಾರಿ ಶಾಸಕರಾಗಿ ಆಯ್ಕೆಯಾದಂತ ಈ ಕಾಲಘಟ್ಟದಲ್ಲೂ ಕೂಡ ಹರೇಕಳ ಗ್ರಾಮದ ಅಭಿವೃದ್ಧಿಯಲ್ಲಿ ತನ್ನದೇ ಆದಂತ ಒಂದು ಪಾತ್ರವನ್ನು ಅವರು ವಹಿಸಿದ್ದಾರೆ. ಇತ್ತೀಚೆಗೆ ಹರೇಕಳ ಗ್ರಾಮ ಉಳ್ಳಾಲ ತಾಲೂಕು ಮಟ್ಟದಲ್ಲಿ ಅಲ್ಲ, ಜಿಲ್ಲಾ ಮಟ್ಟದಲ್ಲಿ ಅಲ್ಲ, ರಾಜ್ಯ ಮಟ್ಟದಲ್ಲೂ ಕೂಡ ಒಂದು ಹೆಸರನ್ನು ಪಡೆದಂತ ಒಂದು ಗ್ರಾಮ. ಯಾಕಂತ ಹೇಳಿದರೆ ಹರೇಕಳ ಗ್ರಾಮ ಪಂಚಾಯತ್ ಅದು ರಾಜ್ಯಕ್ಕೆ ಒಂದು ಮಾದರಿಯಾದಂತ ಗ್ರಾಮ ಪಂಚಾಯತ್ ಕಟ್ಟಡ, ಅದೇ ರೀತಿ ಮೂಲಭೂತ ಸೌಕರ್ಯಗಳಾದಂತ ಆರೋಗ್ಯ ಕೇಂದ್ರ, ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಹರೇಕಳ ಗ್ರಾಮ ಒಂದು ಹೆಸರನ್ನು ತಂದಂತ ಗ್ರಾಮ. ಅದರ ಜೊತೆಗೆ ಹರೇಕಳ ಗ್ರಾಮದ ಒಂದು ಹೆಸರು ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹರೇಕಳ ಗ್ರಾಮದ ಒಂದು ಹೆಸರು ಇದೀಗ ಒಂದು ಪ್ರಸ್ತುತ ಕಾಲದಲ್ಲಿ ಅದೊಂದು ಹೆಸರುವಾಸಿಯಾಗಿದೆ. ಯಾಕಂತ ಹೇಳಿದರೆ ಹರೇಕಳ ಹಾಜಬ್ರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡು ಅದು ರಾಜ್ಯದಲ್ಲಿ ಮಾತ್ರವಲ್ಲ, ದೇಶದಲ್ಲಿ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರಿಗೆ ಸನ್ಮಾನವನ್ನು ಮಾಡುವುದರ ಮೂಲಕ ಹರೇಕಳದ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರಾರಾಜಿಸ್ತಾ ಬರ್ತಾ ಇದೆ. ಪ್ರಸ್ತುತ ಮೊನ್ನೆ ನಡೆದಂತ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಲ್ಲೂ ಕೂಡ ಹರೇಕಳ ಗ್ರಾಮದ ಹೆಸರು ಜಿಲ್ಲೆಯಲ್ಲೂ ಕೂಡ ಹೆಸರುವಾಸಿಯಾಗಿದೆ. ಯಾಕಂತ ಹೇಳಿದರೆ
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕ್ಷೇತ್ರದಲ್ಲಿ ಜಿಲ್ಲೆಯ 223 ಗ್ರಾಮ ಪಂಚಾಯತ್ನಲ್ಲಿ ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಬದ್ರುದ್ದೀನ್ ಅವರಿಗೆ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಯಾಕೆ ಬಂದಿದೆ ಅಂತ ಹೇಳಿದರೆ, ಹರೇಕಳ ಗ್ರಾಮ ಅವರು 2.5 ವರ್ಷಗಳ ಕಾಲ ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದುಕೊಂಡು ಪ್ರಸ್ತುತ ಗ್ರಾಮ ಪಂಚಾಯತ್ನ ಸದಸ್ಯರಾಗಿದ್ದುಕೊಂಡು ಗ್ರಾಮದ ಅಭಿವೃದ್ಧಿಯಲ್ಲಿ ಅದು ಜಿಲ್ಲೆಯಲ್ಲಿ ಒಂದು ಉತ್ತಮ ಗ್ರಾಮ ಪಂಚಾಯತ್ ಅನ್ನಾಗಿ ಹರೇಕಳವನ್ನು ರೂಪಿಸುವುದರಿಂದ ಎಲ್ಲರ ಸಹಕಾರವನ್ನು ಕೂಡ ಪಡೆದುಕೊಂಡು, ವಿಶೇಷವಾಗಿ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು, ಅದೇ ರೀತಿ ನಮ್ಮ ಶಾಸಕರಾದಂತಹ ಯುಟಿ ಖಾದರ್ ಅವರ ಸಹಕಾರವನ್ನು ಪಡೆದುಕೊಂಡು ಈ ಗ್ರಾಮ ಪಂಚಾಯತ್ ಅನ್ನು ಒಂದು ಅತ್ಯುನ್ನತವಾದಂತಹ ಒಂದು ಮಟ್ಟಕ್ಕೆ ಅವರು ಏರಿಸುವುದರಿಂದ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂತು. ಇದರಿಂದಾಗಿ ಕೇವಲ ಬದ್ರುದ್ದೀನ್ ಅವರ ಹೆಸರು ಮಾತ್ರವಲ್ಲ, ಹರೇಕಳ ಹಾಜಬ್ರ ಅವರ ಹೆಸರು ಮಾತ್ರವಲ್ಲ, ಪ್ರಸ್ತುತ ನಾವು ಹರೇಕಳ ಮೊಯ್ದೀನ್ ಅವರನ್ನು ಕೂಡ ನಾವು ನೆನಪಿಸಬೇಕಾಗಿದೆ. ಅವರ ಜೀವಿತಾವಧಿಯಲ್ಲಿ, ಅವರ ಕಾಲಘಟ್ಟದಲ್ಲೂ ಕೂಡ ಕೃಷಿ ಕ್ಷೇತ್ರದಲ್ಲಿ ಹರೇಕಳದಲ್ಲಿ ಹಸಿರು ಕ್ರಾಂತಿಯನ್ನು ನಿರ್ಮಿಸಿಕೊಂಡು, ಹರೇಕಳ ಮಾತ್ರವಲ್ಲ, ಹರೇಕಳದ ಪಕ್ಕದ ಪಜೀರ್ ಇರಬಹುದು, ಅಂಬ್ಲಮುಗರ್ ಇರಬಹುದು, ಕೊನಾಜೆ ಇರಬಹುದು, ಈಗ ಎಲ್ಲಾ ಭಾಗದಲ್ಲೂ ಕೂಡ ಮರಗಳು ಬೆಳೆದು ನಿಂತಿದ್ರೆ ಅದಕ್ಕೆ ಹರೇಕಳ ಮೊಯ್ದೀನ್ ಅವರು ಕೂಡ ಕಾರಣ. ಅವರ ಹೆಸರು ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ ಅವರ ಹೆಸರು ಕೂಡ ಈಗಾಗಲೇ ಒಂದು ಹಚ್ಚ ಹಸಿರಾಗಿ ಉಳಿದದ್ದನ್ನು ನಾವು ಕಾಣಬಹುದು. ನಾನು ಈ ಸಂದರ್ಭದಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಜನಗಳು ಈ ಪ್ರತಿಯೊಂದು ಇದರಲ್ಲೂ ಕೂಡ ಜನರು ಕೇವಲ ಸರ್ಕಾರ ಅಥವಾ ಪಂಚಾಯತ್ ಅನ್ನು ಮಾತ್ರ ಕಾದು ಕುಳಿತರೆ ಸಾಲದು. ಇಲ್ಲಿಯ ಯುವ ಕಾಂಗ್ರೆಸ್ನ ಒಂದು ಸಮಿತಿ ಅದಕ್ಕೆ ಒಂದು ಮಾದರಿಯಾಗಿ ಈ ಭಾಗದಲ್ಲಿ ಅದು ರಿಕ್ಷಾ ತಂಗುದಾನ ಇರಬಹುದು, ಈಗ ಬಸ್ಸು ತಂಗುದಾನ ಇರಬಹುದು, ಈಗ ಬದ್ರುದ್ದೀನ್ ಅವರು ಹೇಳಿದ ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾರ್ವಜನಿಕ ಸೇವೆಯನ್ನು ಮಾಡುತ್ತಾ ಬರುತ್ತಿರುವುದು ಅದು ಮಾದರಿ. ಪ್ರಸ್ತುತ ಹರೇಕಳದಲ್ಲಿ ನಿರ್ಮಿಸಿದಂತ ಈ ಬಸ್ಸು ತಂಗುದಾನದ ಒಂದು ಕಟ್ಟಡದ ಮೂಲಕ ಹರೇಕಳ ಗ್ರಾಮಕ್ಕೆ ಒಂದು ಮಾದರಿಯಾದಂತ ಒಂದು ಸಂಸ್ಥೆಯಾಗಿ ಯೂತ್ ಕಾಂಗ್ರೆಸ್ ಇಲ್ಲಿ ಬೆಳೆದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ಅವರಿಗೆ ಹರೇಕಳ ಗ್ರಾಮದ ಎಲ್ಲ ಜನತೆ ಪರವಾಗಿ ಪ್ರಸ್ತುತ ಈ ರಾಜೀವ್ ಗಾಂಧಿ ಈ ನಗರದ ಈ ಪ್ರದೇಶಕ್ಕೆ ಹೆಸರು RG ನಗರ, ರಾಜೀವ್ ಗಾಂಧಿ ನಗರ, ಭಾರತದ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರ ಹೆಸರನ್ನಿಟ್ಟಂತ ಈ ಭಾಗ RG ನಗರ, ರಾಜೀವ್ ಗಾಂಧಿ ನಗರ. ಅದಕ್ಕೆ ಕಾಂಗ್ರೆಸ್ನವರ ಕೊಡುಗೆ, ಅದರಲ್ಲಿ ಯೂತ್ ಕಾಂಗ್ರೆಸ್ನವರ ಒಂದು ಕೊಡುಗೆ ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಹೆಸರು ಯಾವತ್ತೂ ಕೂಡ ಇಲ್ಲಿ ಈ ಕಲ್ಲಿನಲ್ಲಿ ನಿಮ್ಮ ಹೆಸರು ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿಯಲಿಕ್ಕಿದೆ. ಅದರ ಜೊತೆಗೆ ಈ ಜನರ ಮನಸ್ಸಿನಲ್ಲೂ ಕೂಡ ಇಲ್ಲಿ ಯೂತ್ ಕಾಂಗ್ರೆಸ್ನವರ ಹೆಸರು ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿಯಲಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಪ್ರಾಸ್ತಾವಿಕವಾಗಿ ಮಾತಾಡಲು ಅವಕಾಶ ನೀಡಿದಂತ ಯೂತ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವೈಯಕ್ತಿಕವಾದಂತಹ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷರಾದಂತಹ ಸದಾಶಿವಲಾಲ್ ಅವರು ಸಂದೇಶವನ್ನು ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಅವರು ವಿಧಾನಸಭಾ ಕ್ಷೇತ್ರದ ಹರೇಕಳ ಗ್ರಾಮದಲ್ಲಿ ಇವತ್ತೊಂದು ರಾಜೀವ್ ಗಾಂಧಿ ನಗರದಲ್ಲಿ ಹರೇಕಳ ಗ್ರಾಮ ಯುವಕ ಕಾಂಗ್ರೆಸ್ ವತಿಯಿಂದ ಒಳ್ಳೆಯದಾದಂಥ ಸುಂದರವಾದಂಥ ಬಸ್ ನಿಲ್ದಾಣ ಉದ್ಘಾಟನೆಯನ್ನ ಮಾಡಿದಂಥ ಈ ಸಂದರ್ಭದಲ್ಲಿ ಸಭಾ ವೇದಿಕೆಯಲ್ಲಿ ಉಪಸ್ಥಿತಿರುವಂತ ಈ ಬಸ್ ನಿಲ್ದಾಣವನ್ನ ಉದ್ಘಾಟನೆ ಮಾಡಿದಂಥ ತಂಗಲ್ರವರೇ, ಅದೇ ರೀತಿ ಈ ಭಾಗದ ಯುವಕರ ಕಣ್ಮನಿ ಎಲ್ಲರೊಂದಿಗೂ ಒಳ್ಳೆಯ ಬಾಂಧವ್ಯನ್ನಿಟ್ಟುಕೊಂಡು ಕ್ಷೇತ್ರದ ಉದ್ದಗಲಕ್ಕೂ ದುಡಿತಿರುವ ನಮ್ಮ ಕ್ಷೇತ್ರದ ಶಾಸಕರ ತಮ್ಮ ಹಾಗೂ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾದಂಥ ಆತ್ಮೀಯರಾದಂಥ ಡಾಕ್ಟರ್ ಇಫ್ತಿಕಾರ್ ಆಲಿ ಅವರೇ, ಆತ್ಮೀಯರು, ಉಳ್ಳಾಲ ನಗರಸಭೆಯ ಉಳ್ಳಾಲ ಮುನ್ಸಿಪಾಲಿಟಿಯ ಮಾಜಿ ಉಪಾಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂಥ ಆತ್ಮೀಯರಾದಂಥ ದಿನೇಶ್ ರೈ ಅವರೇ, ಮುಂಭಾಗದಲ್ಲಿರ್ತಕ್ಕಂಥ ಈ ಭಾಗದ ನಮ್ಮ ಬ್ಲಾಕಿನ ಎಲ್ಲ ಪದಾಧಿಕಾರಿಗಳೇ, ಯುವಕ ಕಾಂಗ್ರೆಸ್ನ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಈ ಗ್ರಾಮದ ನಿಕಟಪೂರ್ವ ಅಧ್ಯಕ್ಷರಾಗಿ ಹರೇಕಳ ಗ್ರಾಮವನ್ನ ಕರ್ನಾಟಕ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ಇವತ್ತು ಹರೇಕಳದಲ್ಲಿ ಸುಂದರವಾದಂತಹ ಭವ್ಯವಾದಂತಹ ಒಂದು ಗ್ರಾಮ ಪಂಚಾಯತ್ ಕಟ್ಟಡ ಇದ್ರೆ, ಮಿನಿ ವಿಧಾನಸೌಧ ಇದ್ರೆ ಇದು ಕರ್ನಾಟಕ ರಾಜ್ಯದಲ್ಲೇ ಹರೇಕಳ ಮೊದಲ ಸ್ಥಾನ ಪಡೆದಂತೆ ಹೇಳಲಿಕ್ಕೆ ಹೆಮ್ಮೆ ಪಡ್ತಿದ್ದೇನೆ. ಇದರ ಅಧ್ಯಕ್ಷತೆಯಲ್ಲಿ ಇವರ ಈ ಅವಧಿಯ ಅಧ್ಯಕ್ಷತೆ ನಡೆಸಿರ್ತಕ್ಕಂಥ ಸನ್ಮಾನ್ಯ ಬದ್ರುದ್ದೀನ್ ರವರೇ, ಇಲ್ಲಿ ಈ ಭಾಗದ
ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು ಆದಂತ ಆತ್ಮೀಯರಾದಂತ ಸನ್ಮಾನ್ಯ ಮುಸ್ತಫರ್ ಅವರೇ, ಅಚ್ಯುತ ಗಟ್ಟಿ ಅವರೇ, ರೇಮಂಡ್ ರವರೇ, ಪುರುಷೋತ್ತಮ್ ಪಿಲಾರ್ ರವರೇ, ಸಾಲಿ ಅವರೇ, ಬಶೀರ್ ಮುಂಡೋಲಿ ಅವರೇ, ಜಕಾರಿಯರವರೇ, ಎಲ್ಲ ಆತ್ಮೀಯ ಸ್ನೇಹಿತರೆ, ಯುವಕ ಕಾಂಗ್ರೆಸ್ನ ಅಧ್ಯಕ್ಷರೇ, ಪದಾಧಿಕಾರಿಗಳು, ಬಹಳ ಸುಂದರವಾದಂತ ಒಂದು ಬಸ್ ನಿಲ್ದಾಣವನ್ನ ನಮ್ಮ ಯುವಕ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಗ್ರಾಮಕ್ಕೆ ಉದಾರವಾಗಿ ಕಟ್ಟಿಸಿಕೊಟ್ಟು ಆರ್ಜಿ ನಗರದಲ್ಲಿ ಅವರ ಸೇವೆಯನ್ನ ನೀಡಿದ್ದಾರೆ. ಸನ್ಮಾನ್ಯ ಬದರುದ್ದೀನ್ ಮತ್ತು ಮುಸ್ತಫರ್ ಅವರು ಮಾತಾಡ್ತಿರುವಾಗ ಯುವಕರಿಗೆ ಅವಕಾಶ ಕೊಡಬೇಕು, ಖಂಡಿತವಾಗಿ ಅವರು ಕೆಲಸ ನಿರ್ವಹಿಸುತ್ತಾರೆ ಎಂಬ ಮಾತನ್ನು ಹೇಳಿದರು. ಖಂಡಿತವಾಗಿಯೂ ನಾನು ಕೂಡ ಹೇಳುವವ, 5-6 ಸಲ ನಾವೇ ಇದ್ದವರೇ ಸದಸ್ಯರಾಗುವುದಕ್ಕಿಂತ ಸೆಕೆಂಡ್ ಲೈನ್ ಲೀಡರ್ಸ್ ಬರಲಿಕ್ಕೆ ಯುವಕರಿಗೆ ಬಹಳಷ್ಟು ಅವಕಾಶ ನಾವು ಕೊಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಯುವಕರು ಕೂಡ ಮುಂದೆ ಬಂದು ರಾಜಕೀಯದಲ್ಲಿ ಯುವಕರು ತಮ್ಮನ್ನು ತಾವು ತೊಡಗಿಸಿಕೊಂಡು ಪಕ್ಷದ ಸಂಘಟನೆ ದುಡಿಬೇಕಾಗಿದೆ. ಈ ದಿಸೆಯಲ್ಲಿ ಖಂಡಿತವಾಗಿಯೂ ನಮ್ಮ ಕ್ಷೇತ್ರದ ಶಾಸಕರು, ಪ್ರಸ್ತುತ ವಿಧಾನಸಭೆಯ ಸಭಾಧ್ಯಕ್ಷರು ಆದಂತ ಸನ್ಮಾನ್ಯ ಯುಟಿ ಖಾದರ್ ಅವರು ಖಂಡಿತವಾಗಿಯೂ ಇದಕ್ಕೆ ಸಹಮತ ಅವರದು ಕೂಡ ಇರ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಟ್ಟು, ಸನ್ಮಾನ್ಯ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಕ್ಷೇತ್ರ 204 ಮಂಗಳೂರು ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಗುರುತಿಸಲ್ಪಟ್ಟಿದೆ. ಅವರ ಅವಧಿಯಲ್ಲಿ ಬೃಹತ್ ಆದಂತ ಸುಂದರವಾದಂತ ಮಿನಿ ವಿಧಾನಸೌಧ ಮತ್ತು ಈ ಬೃಹತ್ ಇದಾದಂತ ಒಂದು ಹತ್ತಿರಕ್ಕೆ ಸಂಪರ್ಕ ಒದಗಿಸಿಕೊಟ್ಟಂತ ಸೇತುವೆ, ಬಹಳ ದೊಡ್ಡದಾದಂತಹ ಸೇತುವೆಯನ್ನು ನಿರ್ಮಾಣ ಮಾಡಿಕೊಂಡು ಅರೆಕಳದ ಜನರಿಗೆ ಮತ್ತು ಈ ಪ್ರದೇಶದ ಜನರಿಗೆ ಬಹಳಷ್ಟು ಒಳ್ಳೆಯ ಸವಲತ್ತನ್ನು ಒದಗಿಸಿಕೊಟ್ಟಂತ ಸನ್ಮಾನ್ಯ ಶಾಸಕರಾದಂತ ಯುಟಿ ಖಾದರ್ ಅವರನ್ನು ನಮ್ಮ ಭಾಗದ ಜನರು ಯಾವತ್ತೂ ಮನಸ್ಸಲ್ಲಿ ಅಚ್ಚರಿಯದ ಇಟ್ಕೊಳ್ತಾರೆ ಅಂತ ನಾನಂತೂ ಭಾವಿಸಿದ್ದೇನೆ. ಈ ಒಂದು ಸುಂದರ ಸಮಾರಂಭದಲ್ಲಿ ಒಳ್ಳೆಯ ಅವಕಾಶ ಮಾಡಿಕೊಟ್ಟ ಎಲ್ಲ ಯುವಕ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ಮುಂದಿನ ದಿನಗಳಲ್ಲಿ ಯುವಕ ಕಾಂಗ್ರೆಸ್ ಕೂಡ ಒಳ್ಳೆಯ ಅವಕಾಶ ಸಿಗುವಂತೆ ಆಗಲಿ. ಈ ಒಂದು ಹರೇಕಳ ಗ್ರಾಮ ಮತ್ತಷ್ಟು ಅಭಿವೃದ್ಧಿ ಹೊಂದಲಿ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸಿ ನಿಮ್ಮೊಂದಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಯುವಕ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಪೇರೆನ್ಬಡಿಯ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೆ ಎಲ್ರಿಗೂ ವಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್. ಹೇಳಿದ್ರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಮೂಲೆಯಲ್ಲಿ ಇರತಕ್ಕಂಥ ಜನ ಕೂಡ ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಹೆಸರನ್ನು ಗಳಿಸಬೇಕಾದ್ರೆ ಸನ್ಮಾನ್ಯ ಯುಟಿ ಫರೀದ್ ಮತ್ತು ಯುಟಿ ಖಾದರ್ ಅವರ ಆ ಒಂದು ಪ್ರಯತ್ನದ ಕಾರಣದಿಂದ ಮೂಲೆಯ ಜನರನ್ನು ಗುರುತಿಸತಕ್ಕಂಥ ಕೆಲಸ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಆಗ ಮಾತನಾಡುವಾಗ ಪ್ರಾಸ್ತಾವಿಕವಾಗಿ ಮುಸ್ತಾಫರ್ ಅವರು ಮತ್ತು ಬದ್ರುದ್ದೀನ್ ಅವರು ಹೇಳಿದರು, ನಾನು ಕೂಡ ನೋಡಿದ ಮಟ್ಟಿಗೆ ಕಳೆದ 2001-2002ರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಸೇರಿದ ನಂತರ ಬಹುಶಃ ಯುವ ಕಾಂಗ್ರೆಸ್ನಲ್ಲಿ ಇಷ್ಟೊಂದು ಪ್ರಭಾವ ಇದೆ, ಸಮಾಜದ ಜನರ ಕಷ್ಟಕ್ಕೆ ಸ್ಪಂದಿಸತಕ್ಕಂತ, ಜನರಿಗೆ ಏನಾದ್ರೂ ಉತ್ತಮ ಕೆಲಸವನ್ನು ಮಾಡಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಯುವಕ ಕಾಂಗ್ರೆಸ್ ಏನಾದ್ರೂ ಸಾಧನೆಯನ್ನು ಮಾಡಿದೆ ಅಂತಾದ್ರೆ ಅದು ಅರೇಕಳ ಕಾಂಗ್ರೆಸ್, ಅರೇಕಳದ ಯುವಕ ಕಾಂಗ್ರೆಸ್ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಕಾಂಗ್ರೆಸ್ ಇದೆ, ತಂಗಲ್ರವರ್ತಕ್ಕಂಥ ಒಂದು ಹಿರಿಯರಿದ್ದಂತ ವೇದಿಕೆಯಲ್ಲಿ ನಮಗೆ ಆಶೀರ್ವಾದವನ್ನು ಕೊಡ್ತಕ್ಕಂಥ, ಆಶೀರ್ವಾದವನ್ನು ಮಾಡತಕ್ಕಂಥ ತಂಗಲ್ರವರ ಆಶೀರ್ವಾದ ನಮಗೆಲ್ಲರಿಗೂ ಇರುವವರೆಗೆ ಯಾವ ಯುವಕರು ಕೂಡ ಇವತ್ತು ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಸಮಾಜದ ಜನರಲ್ಲಿ ಇರತಕ್ಕಂಥ ಕಷ್ಟವನ್ನು ಸ್ಪಂದಿಸತಕ್ಕಂಥ ಕೆಲಸವನ್ನ ಮಾಡುವ ಮುಖಾಂತರ ಇವತ್ತು ಬ್ಲಾಕ್ ಕಾಂಗ್ರೆಸ್ ಇರಬಹುದು, ಮಹಿಳಾ ಕಾಂಗ್ರೆಸ್ ಇರಬಹುದು, ಇನ್ನಿತರ ಘಟಕಗಳಿರಬಹುದು, ಯುವಕ ಕಾಂಗ್ರೆಸ್ಗೆ ನಾನು ಯುವಕ ಕಾಂಗ್ರೆಸ್ ಮಿತ್ರರಲ್ಲಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೆ. ಯುವಕರು ಯಾವತ್ತಾದ್ರೂ ಒಟ್ಟಾದ್ರೆ ಬಹುಶಃ ಮುಂದಿನ ದಿನದಲ್ಲೂ ಕೂಡ ಈ ದೇಶದ ಸಂವಿಧಾನಕ್ಕೆ ತಕ್ಕವಾಗಿ ಜಾತ್ಯತೀತ ಮನೋಭಾವನೆಯಲ್ಲಿ, ಜಾತ್ಯತೀತ ಅಂತಕ್ಕಂಥ ಒಂದು ಮಾತನ್ನು ಇಟ್ಟುವಾಗ ನಮಗೆ ಬಹಳಷ್ಟು ಸಂತೋಷ. ಹಿಂದೂ ಇರಲಿ, ಮುಸಲ್ಮಾನರಿರಲಿ, ಕ್ರೈಸ್ತನಿರಲಿ, ನಾವೆಲ್ಲರೂ ಕೂಡ ಮಾನವೀಯತೆಯನ್ನು ಬದುಕತಕ್ಕಂಥ ಒಂದು ಸಂದೇಶವನ್ನು ಸಾರತಕ್ಕಂಥ ಒಂದು ಪಕ್ಷದ ಸಿದ್ಧಾಂತ ಇದೆ ಅಂತ ಹೇಳಿದ್ರೆ ಅದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇದೆ ಅನ್ನೋದನ್ನು ನಾವು ಮರೆಯಬಾರದು. ಮತೀಯವಾದಿಗಳ ಪಕ್ಷ ಇರುವುದು, ಮತೀಯವಾದ ವ್ಯಕ್ತಿಗಳಿರಬಹುದು, ಆದರೆ ಮಾನವೀಯ ಮೌಲ್ಯವನ್ನ ಯಾರು ರೂಪಿಸಿಕೊಳ್ಳುತ್ತಾನೋ ಅವ ನಿಜವಾದ ಮಾನವ. ಆ ನಿಟ್ಟಿನಲ್ಲಿ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿರತಕ್ಕಂಥ ಯುವಕ ಕಾಂಗ್ರೆಸ್ ಶಕ್ತಿಗಳಿಗೆ ನಾನು ವ್ಯಕ್ತಿಯಾಗಿ ನಾನು ಕೂಡ ನಿಮಗೆ ಯಾವತ್ತೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೇನು ಹೆಚ್ಚು ಮಾತನಾಡತಕ್ಕಂಥ ಸಂದರ್ಭ ಅಲ್ಲ. ನನ್ನನ್ನು ಕೂಡ ಕರೆದು ಮುಸ್ತಾಫರ್ ಅವರು ನನ್ನ ತುಂಬಾ ಆತ್ಮೀಯರು, ಒಂದು 3 ಗಂಟೆ ಆಗುವಾಗ ಒಂದು ಕಾಲ್ ಅನ್ನು ಮಾಡಿದ್ರು, ದಿನೇಶ್ ಅವರೇ ಎಲ್ಲಿದ್ದೀರಿ ಅಂತ. ನಾನು ಹೇಳಿದೆ ತೊಕ್ಕೋಟಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಲ್ಲಿ ಸೋಮೇಶ್ವರ ಗ್ರಾಮ ಪಂಚಾಯತ್ ಪುರಸಭೆ ಚುನಾವಣೆ ಇದೆ, ಅದರ ಬಗ್ಗೆ ಸ್ವಲ್ಪ
ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ, ಇಲ್ಲ ನೀವು ಕಾರ್ಯಕ್ರಮಕ್ಕೆ ಬರಬೇಕು, ಇಫ್ತಿಗಾರ್ ಸರ್ ಕೂಡ ಬರ್ತಾರೆ ಅಂತ ಹೇಳಿದ್ರು. ನಾನು ಹೇಳಿದೆ ಖಂಡಿತವಾಗಿಯೂ ಕೂಡ ನಾನು ಒಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಪಕ್ಷದ ಯಾವುದೇ ಕಾರ್ಯಕ್ರಮ ಯಾವುದೇ ಕೆಲಸಗಳು ಇದ್ದಾಗಲೂ ಕೂಡ ಯಾವತ್ತು 5 ನಿಮಿಷದ ಮೊದಲು ತಿಳಿಸಿದ್ರು ಕೂಡ ನಾವಲ್ಲಿ ಬಂದೇ ಬರ್ತೇವೆ ಅಂತಕ್ಕಂಥ ಮಾತನ್ನ ಹೇಳುತ್ತಾ, ಇನ್ನು ಮುಂದೆಯೂ ಕೂಡ ನಮ್ಮ ತಂಗಲ್ರವರ ಮಾತುಗಳನ್ನು ನಾವು ಕೇಳಲಿಕ್ಕಿದ್ದೇವೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪಕ್ಷದ ಜೊತೆಯಲ್ಲಿ ನಮ್ಮಲ್ಲೂ ಕೂಡ ಇರಲಿ, ನಮಗೂ ಕೂಡ ಈ ಒಂದು ಪಕ್ಷವನ್ನ ಕಟ್ಟತಕ್ಕಂತ ಶಕ್ತಿಯನ್ನ ಆ ಭಗವಂತ ಇನ್ನೂ ಕೂಡ ಕೊಡ್ಲಿ. ಅದೇ ರೀತಿಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಈಗಿನ ಸಭಾಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅವರ ಅನುಪಸ್ಥಿತಿಯಲ್ಲೂ ಕೂಡ ನಾವು ಅವರನ್ನು ನೆನಪಿಸತಕ್ಕಂಥ ಕೆಲಸ ಆಗಬೇಕು. ಇವತ್ತೇನಾದ್ರೂ ಒಂದು ಒಳ್ಳೆಯ ಕೆಲಸ ಆಗಿದೆ ನಮ್ಮ ಯುವಕರಿಂದ ಅಂತ ಹೇಳಿದ್ರೆ ಅದಕ್ಕೆ ಸ್ಫೂರ್ತಿ ಸನ್ಮಾನ್ಯ UT ಖಾದರ್ ಅವರು. ಏನೇ ಇರಲಿ ಭವಿಷ್ಯದ ದಿನದಲ್ಲೂ ಕೂಡ ಸನ್ಮಾನ್ಯ UT ಖಾದರ್ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಇದ್ದು ಒಂದು ಜಾತ್ಯತೀತ ಭಾವನೆಯ ಪಕ್ಷವನ್ನು ಕಟ್ಟಿಕೊಂಡು ಇನ್ನು ಮುಂದೆಯೂ ಕೂಡ UT ಖಾದರ್ ಅವರು ಎಷ್ಟರವರೆಗೆ ಈ ಚುನಾವಣೆ ಅಂತಕ್ಕಂಥ ಶಬ್ದದಲ್ಲಿ ಭಾಗವಹಿಸ್ತಾರ ಆ ದಿನದವರೆಗೆ UT ಖಾದರ್ ಅನ್ನು ಜಯಿಸಿ ಇವತ್ತೇನು UT ಖಾದರ್ ಅವರ ಹೆಸರನ್ನು ಗಳಿಸಿಕೊಂಡಿದ್ದಾರ ಇದು ದೇಶವ್ಯಾಪಿ ಆಗುವ ಹಾಗೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ತಾವುಗಳು ರಾಜೀವ್ ಗಾಂಧಿ ಬಸ್ ತಂಗುದಾನ ಅಂತ ಹೇಳಿ ಮಾಡಿದ್ದೀರಿ. ಆ ತಂಗುದಾನ ರಾಜೀವ್ ಗಾಂಧಿ ಅಂತಕ್ಕಂಥ ಹೆಸರಿನ ಮುಂದೆ ದಿ ಅಂತಕ್ಕಂಥ ಒಂದು ಶಬ್ದವನ್ನು ಸೇರಿಸಬೇಕು ಅಂತಕ್ಕಂಥ ಮಾತನ್ನ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಸೈಯದ್ ಶರಫುದ್ದೀನ್ ತಂಗಲ್ರವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. നമ്മുടെ ಸಹೋದರ ಬಾಂಧವರಿಗೆ ನನ್ನ ನಮಸ್ಕಾರ. ನಾನು ಮಲಯಾಳದಲ್ಲಿ ಮಾತನಾಡುತ್ತೇನೆ. ಎಲ್ಲರಿಗೂ ಮಲಯಾಳ ಗೊತ್ತಿರಬಹುದು. അല്ലാഹു റബ്ബ് സുബ്ഹാനഹു വ തആല നമ്മുടെ ഈ ഒരുമിച്ച് കൂടൽ കബൂൽ ചെയ്യട്ടെ. വലിയ സന്തോഷമുണ്ട്. നമ്മുടെ പ്രിയങ്കരനായ സ്പീക്കർ UT ഖാദർ സാഹിബ് സാറിന്റെ സഹോദരനും എല്ലാവരോടും വലിയ നിലക്കുള്ള ഇർസപ്പാടുള്ള ഉലമാക്കളോടും സയ്യിദന്മാരോടും യുവാക്കളോടുമെല്ലാം വളരെ സ്നേഹത്തോടെ എല്ലാ പ്രശ്നങ്ങളിലും ഇടപെടുന്ന ആവേശമായ നമ്മുടെ ഡോക്ടർ ഇഫ്തിഖാർ സാർ നമ്മുടെ വേദിയിലുണ്ട്. അതുപോലെ നമ്മുടെ പുരുഷോത്തമ സാർ, സദാശിവ സാർ, ഗണേശ് ദിനേശ് റൈ സാർ, ഇങ്ങനെ തുടങ്ങിയ നമ്മുടെ വസ്തുവാക്കയും ബദറുദ്ദീൻ, യുവ കോൺഗ്രസിന്റെ അധ്യക്ഷനായ മുനീർ, അതുപോലെ നമ്മുടെ പ്രസിഡന്റ് ജമാഅത്തിന്റെ ഷാവുലാക്ക, സക്കരിയ, സത്താറാക്ക തുടങ്ങിയ മജീദാക്ക, സാലിയാക്ക, ഒരുപാട് ആളുകൾ പേരറിയുന്നവർ അറിയാത്തവരുമായ ധാരാളം ഗണ്യ വ്യക്തികൾ നമ്മുടെ കൂടെയുണ്ട്. അല്ലാഹു ഈ പ്രവർത്തനം നമ്മുടെ RG നഗരയിൽ രാജീവ് ഗാന്ധിയുടെ പേരിൽ നിർമ്മിക്കപ്പെട്ട ഈ ബസ് സ്റ്റാൻഡ് എല്ലാ നിലക്കും ജനങ്ങൾക്ക് ഉപകാരപ്രദമാകും. ഇതിപ്പോൾ യൂത്ത് കോൺഗ്രസ് ആണ് ഇവിടെ ഇതിന്റെ നിർമ്മാണ പ്രവർത്തനം ഏറ്റെടുത്തതാണെങ്കിലും ഇവിടെ ബസ്സിന് വെയിറ്റ് ചെയ്യുമ്പോഴും അല്ലെങ്കിൽ ഇവിടെ വിശ്രമിക്കുമ്പോഴും അവിടെ പിന്നെ പാർട്ടി നോക്കലില്ല. എല്ലാ ജനങ്ങൾക്കും മാനവീയത്തെ, മനുഷ്യത്വത്തിന്റെ പേരിൽ അവിടെ ധർമ്മം നോക്കാതെ, മതം നോക്കാതെ, ഹിന്ദുവും മുസ്ലിമും ക്രിസ്ത്യാനിയും എല്ലാവർക്കും, ആണിനും പെണ്ണിനും, ചെറിയവർക്കും വലിയവർക്കും ഒക്കെ ഉപകാരപ്പെടുന്ന ശക്തമായ സൂര്യന്റെ ചൂടിൽ അതിലൊരു തണലേകാൻ വലിയ നിലയ്ക്ക് ഒരു കാരുണ്യ പ്രവർത്തനമായി, ഒരു കേന്ദ്രമായി ഈ ബസ് സ്റ്റോപ്പ് ഇവിടെ മാറിയിട്ടുണ്ട് എന്നുള്ളതാണ് സത്യം. ഇനി അത് മാറും ഇന്ന് മുതൽ. അപ്പോൾ ഇതിന്റെ പ്രവർത്തനത്തിന് ചുക്കാൻ പിടിച്ച, നേതൃത്വം കൊടുത്ത, ഇതിനു വേണ്ടി അധ്വാനിച്ച ഒരുപാട് ആളുകളുണ്ട്. ഞാൻ ഈയിടെ രാത്രി പോകുമ്പോൾ
മുനീറിന്റെ നേതൃത്വത്തിൽ ഇവിടെ പണിയെടുക്കുന്നത് കണ്ടിട്ടുണ്ട്. ഇതിന്റെ ജോലി നടക്കുന്നത് യൂത്ത് കോൺഗ്രസ് പ്രസിഡന്റിന്റെ നേതൃത്വത്തിൽ തന്നെ ഈ ബിൽഡിംഗ് ഇവിടെ ഈ ബസ് സ്റ്റോപ്പ് വരാൻ വേണ്ടി വളരെ പ്രയത്നമുണ്ടായിട്ടുണ്ട് എന്നറിയാൻ കഴിഞ്ഞു. അതിന് എല്ലാവരും സഹകരിച്ചു. ഇവരുടെ പാർട്ടിയും അതുപോലെ നാട്ടുകാരായ എല്ലാവരുടെ സഹകരണവും ഉണ്ടായി. ഇങ്ങനെയുള്ള പ്രവർത്തനങ്ങൾ നമ്മുടെ ഭാഗത്തിൽ നിന്നുണ്ടാവണം. ഇതൊരു ബസ് സ്റ്റോപ്പിൽ മാത്രം ഒതുങ്ങാതെ ഇനി നമ്മുടെ ഈ അരേക്കള ഭാഗത്തെന്നല്ല, ആരെന്ത് പ്രശ്നം പറഞ്ഞാലും അതിനു വേണ്ടിയുള്ള പരിഹാരമുണ്ടാക്കാൻ നമ്മളൊക്കെ ശ്രമിക്കണം. ഇൻഷാ അല്ലാഹ് അത്തരത്തിലുള്ള നല്ല മനസ്സുള്ള ആളുകളാണ് നമ്മുടെ കൂടെയുള്ളത്. എന്തെങ്കിലും ഒരാവശ്യമുണ്ടാകുമ്പോഴേക്ക് അത് പല ആളുകളുമായി നമ്മളറിയാതെ ബന്ധപ്പെട്ട് ചെയ്തു തീർന്ന ആളുകളുണ്ട്. നമ്മുടെ മുസ്തഫാഖാനെ പോലെയുള്ള ആളുകളെ എടുത്തു പറയേണ്ടതാണ്. എനിക്ക് ഹജ്ജിന് പോകാൻ വലിയൊരു കാരണമായ ആളാണ് അയാൾ. എപ്പോഴും അയാൾക്ക് വേണ്ടി ദുആ ചെയ്യുന്നു, ഓർമ്മിക്കുന്നു, അതുപോലെ മറ്റ് പ്രവർത്തനങ്ങളിലൊക്കെ ഏർപ്പെടുന്നു. അല്ലാഹു ബർക്കത്ത് ചെയ്യട്ടെ. അതുമായി ബന്ധപ്പെട്ട് ആരൊക്കെ പ്രവർത്തിച്ചിട്ടുണ്ടോ എല്ലാവർക്കും അല്ലാഹു ഖൈറ് നൽകുമാറാവട്ടെ. ആയതുകൊണ്ട് നമ്മുടെ നേരത്തെ ഇവിടെ നിന്ന് പറഞ്ഞു, ഈ അരേക്കള എന്നുള്ളത് ചിലപ്പോൾ ഒരു നാട്, ആ നാടിനൊരു വ്യക്തിയെ കൊണ്ടറിയപ്പെടാം, ചിലപ്പോൾ അവിടെയുള്ള വിദ്യാഭ്യാസ കേന്ദ്രത്തെ കൊണ്ടറിയപ്പെടാം, അവിടുത്തെ വിദ്യാഭ്യാസ പ്രവർത്തനവുമായി ബന്ധപ്പെട്ട് ഒരു നാടിനെ ലോകത്തിലും രാജ്യത്തുമൊക്കെ അറിയപ്പെടാം. എന്നാൽ നേരത്തെ പറഞ്ഞതുപോലെ അരേക്കളയിൽ നമ്മുടെ ഹാജപ്പ അദ്ദേഹം ഒരു സ്കൂൾ ഉണ്ടാക്കി എന്നുള്ളത് കൊണ്ട് തന്നെ നമ്മുടെ കർണാടക രാജ്യത്ത് അദ്ദേഹം ഇന്റർനാഷണൽ ലെവൽ തന്നെ അറിയപ്പെട്ട ആളായി. അതുപോലെ നമ്മുടെ അരേക്കള പഞ്ചായത്ത് കർണാടക രാജ്യത്ത് തന്നെ നല്ല നിലക്കുള്ള പേര് കിട്ടിയ പഞ്ചായത്തായി മാറി. അതിനൊക്കെ കാരണം ഇവിടത്തെ നല്ല പ്രവർത്തനവും എല്ലാവരുടെ സഹകരണവും, അതുപോലെ മുതിർന്ന ആളുകളെ, ലീഡർഷിപ്പുള്ള ആളുകളെ, അവരോടുള്ള വലിയ ബഹുമാനം. എപ്പോഴും ഉയർന്ന ഇരിയങ്ങളെ, വലിയ ആളുകളെ നമ്മൾ മറക്കാൻ പാടില്ല. ചെറുപ്പക്കാരായ യുവാക്കൾ, എല്ലാവർക്കും ആവശ്യമുള്ളത് യുവാക്കളെയാണ്. ആ യുവാക്കൾ ഉണ്ടെങ്കിൽ ഏത് വിഷയവും നമുക്കിവിടെ നേടിയെടുക്കാൻ കഴിയും. അവ യുവക്കർ എന്നുള്ളത് എല്ലാ പാർട്ടിയിലും ഏത് വിഷയത്തിലും എല്ലാവർക്കും ആവേശവും മുമ്പിൽ കൊണ്ടുവരുന്നതും ചെറുപ്പക്കാരായ ആളുകളാണ്. അവ ആ യുവാക്കൾ ഉണ്ടെങ്കിൽ ഏത് വിഷയവും ഇവിടെ വിജയിക്കും. നമ്മുടെ ഇന്ത്യ രാജ്യത്ത് സമാധാനവും സൗഹാർദ്ദവും ഉണ്ടാകണം. നമ്മുടെ സംവിധാനത്തിനൊത്തുകൊണ്ട് തന്നെ സംവിധാനം കളങ്കപ്പെടാത്ത രീതിയിൽ ഇവിടെ എല്ലാവർക്കും സ്വാതന്ത്ര്യത്തോടെ ജീവിക്കാനുള്ള അവകാശമുണ്ടാകണം. ഇന്നിപ്പോൾ പല രാജ്യത്തും പ്രശ്നങ്ങളാണ്. ഇവിടെ ജാത്യതീത്യത്തിന്റെ ഇല്ലാതാകുന്ന എന്നൊരവസ്ഥയിൽ ഇവിടെ പലതും ഉണ്ടാക്കിക്കൊണ്ട് ഒരു പാർട്ടിയുടെ പേരിൽ അല്ലെങ്കിൽ ഒരു സമുദായത്തിന്റെ പേരിൽ അക്രമങ്ങൾ അയച്ചുവിടുന്ന ആളുകളുണ്ട്. ഇവരൊന്നും മനുഷ്യരുടെ വില അറിയാത്തത് കൊണ്ടും പരസ്പര സൗഹാർദ്ദ സ്നേഹമില്ലാത്തത് കൊണ്ടും ആ മനസ്സിൽ അത്തരത്തിലുള്ള ചിന്തകൾ മാത്രം കൊണ്ട് നടന്നതുകൊണ്ടുമാണ് ഇങ്ങനെയുള്ള പ്രശ്നങ്ങൾ ഉണ്ടാകുന്നത്. ഒരിക്കലും തന്നെ ഇവിടെ ധർമ്മത്തിന്റെ പേരിലോ ജാതിയുടെ പേരിലോ പരസ്പരം കലഹിക്കുന്നവരായി മനുഷ്യർ ഒരിക്കലും മാറാൻ പാടില്ല. എല്ലാവരും ഈ ഭൂമിയിൽ ജീവിക്കാൻ അവകാശമുള്ള ആളുകളാണ്. ഇവിടത്തെ ജീവികൾ പോലും ആ ജീവികളെ പോലും ആക്രമിക്കാൻ നമ്മൾ പാടില്ല. ഇവിടെ നല്ല പ്രവർത്തനം ചെയ്യുന്ന ഒരു മരം നട്ട് ആ മരം ವೃದ್ಧಾಯಿ ಬರುತ್ತದೆ. ಆ ಗಿಡವನ್ನು ನಟ್ಟು ಅದು ದೊಡ್ಡದಾಗಿ ಬರುವುದು. ಅದರಿಂದ ಯಾರಿಗಾದರೂ ಉಪಕಾರ ಸಿಗುವುದಾದರೆ ಅದರಿಂದ ದೊಡ್ಡ ಉಪಕಾರ. ಅದೊಂದು ಜೀವಿ ಒಂದು ಕೂರುವುದಾದರೆ അതിന് പോലും വലിയ ഫലമുണ്ട് എന്നാണ് നമ്മുടെ പരിശുദ്ധ ഇസ്ലാം പഠിപ്പിക്കുന്നതും. അതുപോലെ മറ്റുള്ള മതഗ്രന്ഥങ്ങളിൽ മനുഷ്യന് വലിയ മൂല്യം നൽകുന്നുണ്ട്, അതുപോലെ മറ്റ് ജീവികൾക്ക് നൽകുന്നുണ്ട്. ആയതുകൊണ്ട് ഈ ഒരു പരിപാടിയിൽ എല്ലാവിധ സന്തോഷങ്ങളും ആശംസകളും അറിയിച്ചുകൊണ്ട് ഈ സ്നേഹവും സൗഹാർദ്ദവും സദാസമയം നിലനിൽക്കണമെന്നും ഈ ഐക്യ
ഐക്യവും നിങ്ങളുടെയൊക്കെ സാഹോദര്യവും അത് മതം നോക്കാതെ ധർമ്മം നോക്കാതെ മനുഷ്യത്വം എന്നുള്ള നിലയിൽ മാനവീയതയുടെ ആ ഒരു റൂഢിയിലായി കൊണ്ട് തന്നെ ആ ഒരു ഐഡന്റിറ്റിയിലായി നമ്മളെല്ലാവരും ഒറ്റക്കെട്ടായി ജീവിക്കണം. റബ്ബ് സുബ്ഹാനഹു വ തആല അതിന് തൗഫീഖ് നൽകി അനുഗ്രഹിക്കുമാറാവട്ടെ എന്ന് മാത്രം പറഞ്ഞ് എല്ലാവിധ ആശംസകളും നേർന്നുകൊണ്ട് ഞാൻ എന്റെ വാക്കുകൾ നിർത്തുന്നു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಅವರು ಎರಡು ಮಾತಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಶ್ರೀ ಸೈಯದ್ ಸರ್ಫುದ್ದೀನ್ ತಂಗಲ್ ಅವರು ಹಾಗೂ ಡಾಕ್ಟರ್ ಇಫ್ತಿಕಾರ್ ಅಲಿ ಅವರಿಗೆ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ನಮ್ಮ ಇಲ್ಲಿ ನೆರೆದಿರುವ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಹಾಗೂ ಯುವ ಪದಾಧಿಕಾರಿಗಳಿಗೂ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತು ಹೇಳುವುದೇನೆಂದರೆ ನಮಗೆ ಇನ್ನೂ ಇಂತಹ ಕೆಲವೊಂದು ಕೆಲಸಗಳು ಈ ಹರೇಕಲ ಗ್ರಾಮದಲ್ಲಿ ಬಾಕಿ ಇರುವುದರಿಂದ ದಯವಿಟ್ಟು ಅದಕ್ಕೆ ನಮ್ಮ ಹಿರಿಯ ಕಾರ್ಯಕರ್ತರುಗಳು ಹಾಗೂ ನಮ್ಮ ನಾಯಕರುಗಳು ಇದಕ್ಕೆ ಸಹಕಾರವನ್ನು ಕೊಡಬೇಕಂತ ನಾವು ತಮ್ಮಲ್ಲಿ ಬೇಡಿಕೆಯನ್ನು ಇಡ್ತೇವೆ ಇನ್ಶಾ ಅಲ್ಲಾ. ಈ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಕಾಂಗ್ರೆಸ್. ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ಇಫ್ತಿಕಾರ್ ಸರ್ ಅನ್ನು ಒಂದು ಶಾಲು ಹೊದಿಸಿ ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಗೆ ಮುಂದೆ ಎರಡು ಮಾತಾಡಬೇಕಂತಲೂ ಕೂಡ ನಾವು ಈ ಸಂದರ್ಭದಲ್ಲಿ ತಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ಹರೇಕಳ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ರವರು ಎಲ್ಲಿದ್ರು ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈಗ ಸೆನೆಟ್ ಮೆಂಬರ್ ಆಗಿ ಪುನರಾಯ್ಕೆಯಾದಂತಹ ಒಂದು ಸಂತೋಷಕ್ಕೆ ಬೇಕಾಗಿ ನಾವು ಯುವ ಕಾಂಗ್ರೆಸ್ ವತಿಯಿಂದ ನಾವು ಡಾಕ್ಟರ್ ಇಫ್ತಿಕಾರ್ ಅಲಿ ಅವರನ್ನು ನಾವು ಅಭಿನಂದಿಸಿದ್ದೇವೆ. ಸೈಯದ್ ಶರ್ಫುದ್ದೀನ್ ತಂಗಲ್ ರವರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಮುಸ್ತಫರ್ ಅವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಇಫ್ತಿಕಾರ್ ಅಲಿ ಅವರನ್ನು ಹರೇಕಲ ಯುವ ಕಾಂಗ್ರೆಸ್ ಇದರ ವತಿಯಿಂದ ಒಂದು ಅಭಿನಂದಿಸುವಂತಹ ಈ ಒಂದು ಕಾರ್ಯಕ್ರಮ ಯುವ ಕಾಂಗ್ರೆಸ್ ವತಿಯಿಂದ ಸೈಯದ್ ಶರಫುದ್ದೀನ್ ತಂಗಲ್ ರವರ ನೇತೃತ್ವದಲ್ಲಿ ನಡೆಯುತ್ತಾ ಇದೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಡಾಕ್ಟರ್ ಇಫ್ತಿಕಾರ್ ಅಲಿ ಅವರನ್ನು ಈ ಒಂದು ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಕೇಳಿಕೊಳ್ತಾ ಇದ್ದೇನೆ. വാനിലുയര കൊടിയുയർത്തി സത്യത്തിൻ കരുത്തുമായി സമരഭൂവിൽ ധീരരായി നമ്മളൊത്തു നീങ്ങിടും. കോൺഗ്രസാണു ഭാരതത്തിൽ മധ്യകോടി. അസ്സലാമു അലൈക്കും. ಆತ್ಮೀಯ ಶರಫುದ್ದೀನ್ ತಂಗಲ್ ಅವರೇ, ನಮ್ಮ ಬ್ಲಾಕ್ ಅಧ್ಯಕ್ಷ ಸದಾಶಿವುಲ್ಲಾಲ್ ಅವರೇ, ದಿನೇಶ್ ರೈ ಅವರೇ, ಪುರುಷೋತ್ತಮ ಅವರೇ, ಎಲ್ಲ ಆತ್ಮೀಯರು, ಬದ್ರಿನ್ ಅವರೇ, ಮುಸ್ತಫಾ ಅವರೇ, ಜಕರಿಯಾ ಅವರೇ, ಸತ್ತಾರ್ ಅವರೇ, ಎಲ್ಲ ಯೂತ್ ಕಾಂಗ್ರೆಸ್ ಮುನೀರ್ ಅವರೇ, ಎಲ್ಲ ನನ್ನ ಬದ್ರುದ್ದೀನ್ ಅವರು ಕರೆ ಮಾಡಿದಾಗ ಅರೇಕಲ ಗ್ರಾಮದಲ್ಲಿ ಯೂತ್ ಕಾಂಗ್ರೆಸ್ ಅವರ ಉದ್ಘಾಟನೆ ಸಮಾರಂಭ ಬಸ್ ತಂಗುದಾನ ಇನಾಗ್ರೇಷನ್ ಎಂದಾಗ ನಾನು ಅರೇಕಲ ಗ್ರಾಮ ಅಂದ್ರೆ ನನ್ನ ಡ್ಯಾಡಿ ಅವರ ತಂದೆ ಅವರ ಒಂದು ಅತಿ ಪ್ರೀತಿಯ ಗ್ರಾಮ. ಯಾವಾಗಲೂ ಸಣ್ಣ ಇರುವಾಗ ಅರೇಕಲ ಗ್ರಾಮ ಅಂದ್ರೆ ಅತಿ ಪ್ರೀತಿಯ ಗ್ರಾಮ. ಫರೀದ್ ನಗರ್ ಆಗ್ಲಿ, ಆಜಿನಗರ್ ಯಾವಾಗಲೂ ಬರುವ ಅರೇಕಲ ಬಗ್ಗೆ ಹೇಳುವವರು. ಅಲ್ಲಿ ಲೀಡರ್ಸ್ಗಳಾಗ್ಲಿ, ಅಲ್ಲಿಯ ಪೊಲಿಟಿಕಲ್ ಗ್ರೂಪ್ ಆಗಲಿ, ಅಲ್ಲಿಯ ಸಾರ್ವಜನಿಕ ಸಭೆ ಆಗಲಿ, ನಾನು ಇವರ ದಿನೇಶ್ ಎಂದಾಗೆ ಇಲೆಕ್ಷನ್ ರಾತ್ರಿ 1 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಬೆಳಿಗ್ಗೆಯೂ ಅಲ್ಲಿ ರಿಕ್ಷಾದಲ್ಲಿ ಓಡಾಡಿದವನು ಅರೇಕಲದಲ್ಲಿ. ಅದಕ್ಕೆ ಅತಿ ಪ್ರೀತಿ. ಇಲ್ಲಿ ಯುವಕರು ಎಲ್ಲ ಕಡಿಮೆ ಅವರ ಇದೊಂದು ಕೊಡುಗೆ, ಒಂದು ಗ್ರಾಮಕ್ಕೆ ಒಂದು ಮಾರ್ಗದರ್ಶನ ಇದು ಎಲ್ಲರಿಗೆ, ಒಂದು ಯೂತ್ ಕಾಂಗ್ರೆಸ್ ಪರವಾಗಿ. ಸೊ ಐ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಎವ್ರಿ ಒನ್ ಟು ಬೀಯಿಂಗ್ ಹಿಯರ್. ಥ್ಯಾಂಕ್ ಯು.